ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಸೋಮವಾರ ರಾತ್ರಿ 11 ಗಂಟೆಗೆ ಬಜ್ಪೇದ ಕುಡ್ಲ ವಿಮಾನ ಉಂತುನ ತಾನುಡ್ದು ದುಬೈಗೆ ಪಿದೋಡುಡಾಯಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಕಾಂಡಾಂಡಲ ಪಿದರಂದಿ ನೀಡಿದವರ ಪ್ರಯಾಣಿಕರು ಏವ್ರೊಡಿತ್ತರು ಅಂಡ ಈ ವಿಮಾನ ಅಂಗಾರ ಮಧ್ಯಾಹ್ನ 12:20 ಕುಡ್ಲರ್ದು ದುಬೈಗೆ ಪಿದಾಡ್ತಂಡು ವಿಮಾನದ ತಾಂತ್ರಿಕ ದೋಷುಡ್ದಾದು ಸೋಮವಾರ ರಾತ್ರಿಂಚ ಸಮಸ್ಯೆಡು ತಿಕ್ಕಲ್ದಿನ ಪ್ರಯಾಣಿಕರು ಅಂಗಾರ ಮಧ್ಯಾಹ್ನ ವಿಮಾನುಡು ದುಬೈಗೆ ಪೋತೆರು ಸೋಮವಾರ ರಾತ್ರಿ 11 ಗಂಟೆಗೆ ಬಜ್ಪೇದ ಕುಡ್ಲ ವಿಮಾನ ಉಂತುನ ತಾಂಡುಡ್ದು ದುಬೈಗೆ ಪಿದೊಡುಡಾಯಿನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಕಾಂಡಾಂಡಲ ಪಿದನಂದಿ ನೀಡಿದವರ ಪ್ರಯಾಣಿಕರು ಏವ್ರಡಿತ್ತರು ಅಂಡ ಈ ವಿಮಾನ ಅಂಗಾರ ಮಧ್ಯಾಹ್ನ 12:20 ಕುಡ್ಲರ್ದು ದುಬೈಗೆ ಪಿದಾಡ್ತಂಡು ಬಿಟ್ಟು 151 ಜನ ದುಬೈಗೆ ಪೋತೆರು ಓರಿನ 7 ಜನ ಬೇತೆ ವಿಮಾನೋಡು ದುಬೈಗೆ ಪೋತೆರು ಒಟ್ಟು 158 ಜನ ಸೋಮವಾರ ರಾತ್ರಿ ದುಬೈಗೆ ಪೋವಡಿತ್ತಂಡು ಅಂಡ ತಾಂತ್ರಿಕ ಕಾರಣುಡ್ದು ಕಡಿಸ್ತಂಡು 13 ಗಂಟೆ 20 ನಿಮಿಷ ಕಡಿಸದು ವಿಮಾನ ಪಿದಾಡ್ತಂಡು ಪ್ರಯಾಣಿಕರಿಗೆ ಬೊಕ್ಕ ಅಧಿಕಾರಿಗಳಿಗೆ ಈ ಬಗೆಟ್ ಓದಂಟಾದು ತಡೆತೊಂದಿರು ಆತೆ ಹತ್ತು ವಿಮಾನ ಉಂತುನ ತಾಣದ ಕೈಗಾರಿಕಾ ಭದ್ರತಾ ಪಡೆ ಬೇಲದ ಕ್ಲಿಡ್ಲ ಓದಂಟ ಆದಿತ್ತಂಡು ವಜ್ಪೇದ ಕುಡ್ಲ ವಿಮಾನ ಉಂತುನ ತಾಣುಡು ಇಂಚಿನ ಸಂಗತಿಲು ನಡತೊಂದೇ ಇತ್ತದು ಈ ಬಗೆಟ್ ವಿಮಾನ ಸಂಚಾರದಕ್ಕೂ ಏವ್ರ ತೋಜಾದಿರು ಸಂಬಂಧಪಟ್ಟಿನ ಕೇಂದ್ರ ಸರ್ಕಾರ ಈ ಬಗೆಟ್ ಕ್ರಮದೆತ್ತನುಡೊಂದು ಒತ್ತಾಯ ಮಲ್ತಿದರು ಬೆಳಗಾವಿ ಚಿಕ್ಕೋಡಿ ತಾಲೂಕುದ ಹಿರೇಕೋಡಿ ನಂದಿಪರ್ವತ ಆಶ್ರಮದ ದಿಗಂಬರ ಜೈನ ಮುನಿ ಆಚಾರ್ಯ ನೂತಯನ್ಮ ಶ್ರೀ ಕಾಮಕುಮಾರ ನಂದಿ ಮಹಾರಾಜರಿನ ಕಿರ್ನೆಕ್ ಬಾರಿ ವಿರೋಧ ತೋಜಾದು ಭಾರತೀಯ ಜೈನ್ ಮಿಲನ್ ಕುಡ್ಲ ವಿಭಾಗ ಬೊಕ್ಕ ಮಾತಾ ಜೈನ ಸಮಾಜದ ಕುಡ್ಲಡು ಸೋಮವಾರ ಪ್ರತಿಭಟನಾ ಜಾಥಾ ನಡಪಾಯರು ಕುಡ್ಲದ ಮಿನಿ ವಿಧಾನಸೌಧದಲ್ಪ ಒಟ್ಟು ಸೇರ್ನ ಜೈನರು ಅಲ್ಪರ್ದು ಜಿಲ್ಲಾಧಿಕಾರಿ ಆಫೀಸ್ ಮುಟ್ಟ ಜಾಥಾ ನಡಪಾಯರು ಅವಳು ಜಿಲ್ಲಾಧಿಕಾರಿಗಳ ಸರ್ಕಾರಗೂ ಮಿನ್ನೈತನ್ನ ಓಲೆ ಕೊರಿಯರು ಬಿದ್ರ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿ ಪಾತಿರ್ದು ಜೈನ ಮುನಿಕ್ಲಿನ ಕೆರ್ನ ಆರೋಪಿಲೆಗೂ ಆ ಕಾರಣಗಳ ರಕ್ಷಣೆ ಕೊರಿಯರೆ ಬಲ್ಲಿ ಅಕ್ಲಿನ ಮಿತ್ತು ಕಠಿಣ ಕ್ರಮ ದೆತ್ತನುಡು ಸಾಧು ಸಂತರಿಗೂ ಶ್ರದ್ಧಾ ಕೇಂದ್ರಗಳಿಗೂ ರಕ್ಷಣೆ ಒದಗಾವಡು ಮಠಕ್ಕೂ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಲ್ಪಡು ಕೆಲವು ಎಂಕಲು ಪಾಡುವ ಮಾತ್ನಾ ವ್ಯವಸ್ಥೆ ಮಲ್ಪರೆ ಎಂಕ್ಲಿಡ್ದು ಸಾಧ್ಯ ಇಜ್ಜಿ ಅವಿನು ಸರ್ಕಾರ ಮಲ್ತು ಕೊರಡುಂದು ಸ್ವಾಮೀಜಿಯರು ಒತ್ತಾಯ ಮಲ್ತೇರು ಪುಷ್ಪರಾಜ್ ಜೈನ್ ರತ್ನಾಕರ್ ಜೈನ್ ಸುರೇಶ್ ಬಳ್ಳಾಲ್ ಸುದರ್ಶನ್ ಜೈನ್ ಜಗತ್ಪಾಲ್ ಜೈನ್ ಮಹಾವೀರ ಪ್ರಸಾದ್ ಸುಭಾಷ್ ಚಂದ್ರ ಜೈನ್ ಶ್ವೇತಾ ಜೈನ್ ಸುಕುಮಾರ್ ಬಳ್ಳಾಲ್ ವರ್ಧಮಾನ್ ಜೈನ್ ಇಂಚ ಭಾರತೀಯ ಜೈನ್ ಮಿಲನ್ ಕುಡ್ಲದ ಪದಾಧಿಕಾರಿಗಳು ಸದಸ್ಯರು ಪ್ರತಿಭಟನೆ ನೀಡಿದ್ದರು ಜಿಲ್ಲಾಧಿಕಾರಿಗಳಿಗೆ ಭಿನ್ನಾಯ್ತೊನ್ನ ಓಲೆ ಕೊರ್ನಗ ಒಟ್ಟಿಗಿತ್ತಿನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಜೈನ ಮುನಿಕ್ಲಿನ ಕೇರ್ನ ಆರೋಪಿಲೆಗೂ ಕಠಿಣ ಶಿಕ್ಷೆ ಕೊರಿಯರೆ ಸರ್ಕಾರಗೂ ಒತ್ತಾಯ ಮಲ್ತೆರು ಯಾರಿಗೂ ಕೇಡನ್ನು ಬಯಸದಂತ 108 ಆಚಾರ್ಯ ಕಾಮಕುಮಾರ ನಂದಿ ಮುನಿ ಮಹಾರಾಜರನ್ನು ಬರ್ಬರವಾಗಿ ಹತ್ಯೆಗೈದ ಪ್ರಕರಣದ ಬಗ್ಗೆ ನಾವು ಇವತ್ತು ಶಾಂತಿಪೂರ್ವಕವಾಗಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಮುಖ್ಯಮಂತ್ರಿಗಳವರಿಗೆ ಪತ್ರವನ್ನು ಬರೆದು ಆ ಮನವಿಯನ್ನು ಇವತ್ತು ಸಲ್ಲಿಸುವುದಕ್ಕಾಗಿ ಬಂದಿದ್ದೇವೆ. ಈ ರಾಜ್ಯದಲ್ಲಿ ಇದೀಗ ಅಭದ್ರತೆ ಮತ್ತು ಅಸುರಕ್ಷತೆಯ ವಾತಾವರಣವನ್ನು ಕೆಲವು ವ್ಯಕ್ತಿಗಳು ಸೃಷ್ಟಿಸ್ತಾ ಇದ್ದಾರೆ. ಅದನ್ನು ಶಾಂತಿ ಮತ್ತು ಸುವ್ಯವಸ್ಥತೆಯ ಮೂಲಕ ಮತ್ತೆ ಹಿಂದಿನ ಶಾಂತಿಯನ್ನು ಮರುಕಳಿಸಬೇಕು. ಬರ್ಬರವಾಗಿ ಹತ್ಯೆಯನ್ನು ಗೈದಂಥ ಯಾವ ಅಪರಾಧಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ರಕ್ಷಣೆಯನ್ನು ಕೊಡದೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಸಮಾಜದ ಅಪೇಕ್ಷೆ. ಅದನ್ನು ಸರ್ಕಾರ ಈಡೇರಿಸ್ತದೆ ಅಂತ ಭಾವನೆ ಮಾಡಿದ್ದೇವೆ. ಶ್ರದ್ಧಾ ಕೇಂದ್ರಗಳಿಗೆ ಒಂದು ಕ್ಯಾಮರಾ ಅಳವಡಿಕೆ ಅದು ಬಹಳ ಜರೂರು ಆಗಬೇಕಂತೇಳಿ ಆಗ ಕೇಸ್ಗಳನ್ನು ಹುಡುಕುವುದಕ್ಕೆ ಮುಂದೆ ಮುಂಜಾಗ್ರತೆಯಾಗಿ ಇದ್ದರೆ CCTV ಯಾರು ಹಾಕುವುದಿಲ್ಲ ಕೆಲವರು, ಅದು ಇಂಥ ಒಂದು ಘಟನೆಗಳಿಗೆ ನಾವೇ ಆಸ್ಪದ ಕೊಟ್ಟಾಗೆ ಆಗ್ತದೆ. ಅದಕ್ಕಾಗಿ ಅದೊಂದು ಸರ್ಕಾರದಿಂದ ಸುತ್ತೋಲೆ ಹೊರಡಿಸಿ ಜೈನ ದಿಗಂಬರ ಮುನಿಗಳಾದ ಆಚಾರ್ಯ 108 ಕಾಮಕುಮಾರ ನಂದಿ ಮಹಾರಾಜರ ಏನು ಹತ್ಯೆ ಆಗಿದೆ, ಈ ಹತ್ಯೆ ಖಂಡನೀಯ. ಇವತ್ತು ಈ ರಾಜ್ಯದಲ್ಲಿ ಧಾರ್ಮಿಕ ಮುಖಂಡರುಗಳಿಗೆ ಸನ್ಯಾಸಿಗಳಿಗೂ ರಕ್ಷಣೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಹತ್ಯೆಯನ್ನು ಖಂಡಿಸಿ ಇವತ್ತು ಇಲ್ಲಿಯ ಜೈನ ಸಮುದಾಯ ಮತ್ತು ಪರಮ ಪೂಜ್ಯ ಮೂಡಬಿದ್ರೆಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡತಕ್ಕಂಥ ಕಾರ್ಯ ಆಗಿದೆ. ನಾನು ಈ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಇದರ ಪೂರ್ಣ ತನಿಖೆ ಆಗಬೇಕು. ಇದರ ಹಿಂದೆ ಇರತಕ್ಕಂಥ ಎಲ್ಲರನ್ನ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಕ್ಕಂಥ ಒತ್ತಡವನ್ನು ಹಾಕ್ತೇವೆ. ವಿಶೇಷವಾಗಿ ಎಲ್ಲ ಜೈನ ಮುನಿಗಳಿಗೆ, ಜೈನ ಮತ್ತು ಎಲ್ಲ ಮಠಾಧಿಪತಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸ್ತೀನಿ.
ಅಪಾರ್ಟ್ಮೆಂಟ್ ಉಂಜಿತ್ತ ಕಂಡಿದ ಫ್ರೇಮುಗು ತಿಕ್ಕಲ್ದಿನ ವಿಶೇಷ ಚೇತನ ಆಣನು ಅಗ್ನಿಶಾಮಕ ದಳದಕಲು ಬಚಾವ್ ಮಲ್ತಿನ ಸಂಗತಿ ಒಡಿಪುದ ಬ್ರಹ್ಮಗಿರಿಟ ನಡೆತದನು 8 ವರ್ಷದ ಆರುಷ್ ಪನ್ಪುನ ಆಣು ಬಚಾವಾತೆ ಆಯೆ ಅಪಾರ್ಟ್ಮೆಂಟ್ 15ನೇ ಮಾಳಿಗೆದ ಬಾಲ್ಕನಿಡೆ ಪಿದೈ ಪೋದು 10ನೇ ಮಾಳಿಗೆದ ಕಂಡಿ ಫ್ರೇಮುಡು ತಿಕ್ಕಲ್ದಿತ್ತೆ ಈ ಬಗೆಟು ತುರ್ತು ಅಗ್ನಿಶಾಮಕ ದಳಕ್ಕೂ ಮಾಹಿತಿ ಕೊಡ್ತೇರು ಅಗ್ನಿಶಾಮಕ ದಳತಕಲು ತುರ್ತುಡು ಜಾಗೆಗೆ ಬತ್ತದು ಆಣನು ಬಚಾವ್ ಮಲ್ತದು ಕಾರ್ಯಾಚರಣೆಡು ಗೆಲ್ಮೆ ಪಡೆತಿರು ಕುಡ್ಲದ ಬೋಳೂರು ಜಾರಂದಾಯ ದೈವಸ್ಥಾನಡು ಶ್ರೀ ನಾರಾಯಣ ಗುರು ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ದಾನಿಲಿಟ್ಟು ಬರವು ಕಲ್ಪರೆ ಪಣವಸಾಯ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಐತಾರ ಅಟ್ಟಣೆ ಆದಿತ್ತನು ಶಾಸಕಿಯರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮೇಡು ಎಸ್ಎಸ್ ಆಸ್ಪತ್ರೆದ ನಿರ್ದೇಶಕರು ಡಾಕ್ಟರ್ ಜೀವರಾಜ್ ಸುರಕೆ ಕುದ್ರೋಳಿ ಕ್ಷೇತ್ರದ ಉರ್ಮಿಳಾ ರವೀಶ್ ಕುಮಾರ್ ಉದ್ಯಮಿ ಶೈಲೇಂದ್ರ ವೈ ಸುವರ್ಣ ಇಂಚ ಮಲ್ಲ ಬಿನ್ನಿರ್ನ ಒಟ್ಟು ಸೇರಿಗೇಡು ಪಣವುಡು ಪಿರವರಿ ದಿನ 25 ಜನ ಜೋಕ್ಲೆಗೂ ವಿದ್ಯಾರ್ಥಿ ವೇತನ ಬೊಕ್ಕ ಹೆಚ್ಚ ಮಾರ್ಕದಿತ್ತಿನ 15 ಜೋಕ್ಲೆಗ್ ಪ್ರತಿಭಾ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ತೆರು ಗೊಬ್ಬ ವಲಯಡು ಸಾಧನೆ ಮಲ್ತಿನ ಸಮಕ್ಷ ಕೋಟ್ಯಾನ್ ಬೊಕ್ಕ ಸ್ಪೆಷಲ್ ಒಲಿಂಪಿಕ್ಸ್ ವೈಟ್ ಲಿಫ್ಟಿಂಗ್ ಮೂಜಿ ಬಂಗಾರದ ಪದಕ ಗೆಂದಿನ ಹರೀಶ್ ವಿ ಮೊಕ್ಲಿಗ್ ತಮ್ಮನದ ಮರ್ಯಾದೆ ಮಲ್ತೆರು ವರ್ಷಲ ಸರ್ಕಾರದ್ದು ದೈವಸ್ಥಾನಗೂ ಅನುದಾನ ದೆಪ್ಪದ ಕೊರ್ಪುನ ಕ್ಷೇತ್ರದ ಶಾಸಕಿಯರು ವೇದವ್ಯಾಸ್ ಕಾಮತ್ ರಡ್ಡನೇ ಸರ್ತಿಗೂ ಗೆಂದಿನ ಲೆಕ್ಕೊಡು ತಮ್ಮನದ ಮರ್ಯಾದೆ ಮಲ್ತೆರು ಮಹಾನಗರ ಪಾಲಿಕೆ ಸದಸ್ಯರು ಜಗದೀಶ್ ಎಂ ಶೆಟ್ಟಿ ಮೀನುಗಾರಿಕಾ ಇಲಾಖೆದ ಜತೆ ನಿರ್ದೇಶಕರು ಹರೀಶ್ ಕುಮಾರ್ ಶ್ರೀ ಗುರು ಚಾರಿಟಬಲ್ ಟ್ರಸ್ಟ್ ದ ಗುರ್ಕಾರ್ಯರು ಜಯಾನಂದ ಎಂ ಬರ್ಕೆ ಫ್ರೆಂಡ್ಸ್ ದ ತಾಪಕ ಗುರ್ಕಾರ್ಯರು ಯಜ್ಞೇಶ್ವರ ಬರ್ಕೆ ಶ್ರೀ ನಾರಾಯಣ ಗುರು ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ದ ಆಡಳಿತ ಟ್ರಸ್ಟಿ ವಿಶ್ವನಾಥ ಕೋಟ್ಯಾನ್ ಗುರ್ಕಾರ್ಯರು ಶ್ರೀಧರ್ ಕುಮಾರ್ ಒತ್ತು ಗುರ್ಕಾರ್ಯರು ಬಲರಾಜ್ ಸಿ ಕೋಟ್ಯಾನ್ ಕಾರಿಂತಿರು ಬಿರಾಮ ಪಣವು ಅಧಿಕಾರಿ ಕಿರಣ್ ಕುಮಾರ್ ಸಾಲ್ಯಾನ್ ಚಂದ್ರಕಾಂತ ಕುಮಾರ್ ಟ್ರಸ್ಟ್ ಸದಸ್ಯರು ಪಾಲ್ಗೊಂಡಿರು ಸನಾತನ ಸಂಸ್ಕೃತಿಯಲ್ಲಿ ವಿದ್ಯಾರ್ಜನೆಗೆ ಬಹಳ ಪ್ರಾಮುಖ್ಯತೆ. ಎಲ್ಲ ದಾನಗಳಿಗಿಂತ ವಿದ್ಯಾದಾನವು ಬಹಳ ಮುಖ್ಯ ಎಂಬುದು ನಮಗೆಲ್ಲ ತಿಳಿದ ವಿಷಯ. ಈ ವಿಷಯವನ್ನು ನಾನು ನನ್ನ ಸಣ್ಣ ವಯಸ್ಸಿನಲ್ಲಿ ನನ್ನ ತಂದೆಯವರಿಂದ ಕಲಿತುಕೊಂಡೆ. ನಮ್ಮ ತಾಯಿಯ ಊರಿಗೆ ಹೋದಾಗ ಅಲ್ಲಿದ್ದ ಎಲ್ಲ ಮಕ್ಕಳು ಯಾರೆಲ್ಲ ವಿದ್ಯೆಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅವರನ್ನೆಲ್ಲ ಮಂಗಳೂರಿಗೆ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲೇ ನಿಲ್ಲಿಸಿ ಅವರಿಗೆ ವಿದ್ಯೆಯನ್ನು ಅವರೆಲ್ಲ ಕಲಿಯುವ ಒಂದು ವ್ಯವಸ್ಥೆಯನ್ನು ಮಾಡಿದರು. ಜನಾರ್ದನ್ ಎಂಬ ಒಬ್ಬ ಹುಡುಗ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದನ್ನು ನೋಡಿ ಅವನನ್ನು ಕರ್ಕೊಂಡು ಬಂದು ಅವನಿಗೆ B.Ed ಮತ್ತು M.Ed ಮಾಡಿ ಅವರೊಂದು ಭಾಳ ಉತ್ತಮ ದೊಡ್ಡ ಸಂಸ್ಥೆಯ ಒಂದು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮೆಸ್ಕಾಮಿನ ಇಬ್ಬರು ಇಂಜಿನಿಯರ್ಸು ನಮ್ಮಲ್ಲೇ ಕಲಿತವರು. ನಾವೆಲ್ಲ ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಶಾಲೆಗೆ ಹೋಗೋದು, ನಮ್ಮದೊಂದು ಹಾಸ್ಟೆಲ್ನಾಗೆ ಮನೆ ಅಂದರೆ. ಇದೇ ರೀತಿ ನಾನು ಈ ಆಸ್ಪತ್ರೆ ಸ್ಟಾರ್ಟ್ ಮಾಡುವಾಗ ನನ್ನ ತಂದೆಯವರು ಹೇಳಿದರು, ಮಕ್ಕಳಿಗೆ ವಿದ್ಯೆ ಕೊಡೋದು ಭಾಳ ಅಗತ್ಯ. ನಮ್ಮ ಮಕ್ಕಳು, ನಮ್ಮ ಸಮಾಜದ ಮಕ್ಕಳು ಕಲಿಯುವವರಿಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ, ಕಲಿಸಲಿಕ್ಕೆ ಸಾಧ್ಯ ಇದ್ದವರಿಗೆ ಅವರ ಮಕ್ಕಳಿಗೆ ಕಲಿಯಲಿಕ್ಕೆ ಮನಸ್ಸಿಲ್ಲ. ಹಾಗಿರುವಾಗ ಒಂದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುವ ಕಾರ್ಯಕ್ರಮ ಮಾಡಬೇಕಿದೆ. ಅದೇ ರೀತಿ ನಾವು ಕಳೆದ 37 ವರ್ಷದಿಂದ ಒಂದು ಸಾಧಾರಣ 400 ಮಕ್ಕಳಿಗೆ ಪ್ರತಿ ವರ್ಷ ಉತ್ತಮವಾದ ಒಂದು ಒಳ್ಳೆ ಮೊತ್ತವನ್ನು ಕೊಟ್ಟು ಅವರು ಎನ್ಕರೇಜ್ ಮಾಡ್ತೇವೆ. ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ಪುನಂಚಿನ ಬೇಲೆ ಉಪ್ಪು ಅವೇ ರೀತಿ ಭಾರಿ ಮಲ್ಲ ಸಾಧನೆ ಮಲ್ತಿನಕ್ಲೆಗೆ ಸನ್ಮಾನ ಮಲ್ಪುನಂಚಿನ ಕಾರ್ಯಕ್ರಮ ಉಪ್ಪು. ಈ ರಡ್ಡು ಕಾರ್ಯಕ್ರಮನ ಭಾರಿ ಯಶಸ್ವಿಯಾದ ಆಯೋಜನೆ ಮಲ್ತದು, ಭಾರಿ ಎಡ್ಡೆ ರೀತಿಯ ಅನುಷ್ಠಾನ ಮಲ್ತೊಂದುಲ್ಲಾರು. ಈ ಟ್ರಸ್ಟ್ನ ಮುಖಾಂತರ ಆರ್ಥಿಕವಾದ ಬಂಗಡುಪುನಂಚಿನ ಜೋಕ್ಲೆಗೆ ಅಕ್ಲೆ ಮುಖ್ಯವಾಹಿನಿ ಬರೋಡು, ಅಕ್ಲೆಗೆ ಎಜುಕೇಷನ್ದ ವ್ಯವಸ್ಥೆ ಭಾರಿ ಮಲ್ಲ ಕೊಡುಗೆನ ನಾಲ್ಕು ಕೊರಡು ಅಂದ ಪನ್ಪುನಂಚಿನ ದೃಷ್ಟಿನದಿ ಒಂದು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಮಲ್ದಾರು. ಇತ್ತೆ ಶಾಲೆ ಕಾಲೇಜು ಕಲ್ಪುನಂಚಿನ ಸಂದರ್ಭಡು ಭಾರಿ ಎಡ್ಡೆ ಮಾರ್ಕ್ ಮಲ್ತದು. ದೇಶ ವಿದೇಶದ ನಿಕ್ಲೆಗೆ ವೃತ್ತಿ ಜೀವನ ಬೇಲೆ ಅವಕಾಶ ಬೇತ ಕರಡಿಡು ನಿಕ್ಲೆಗೆ ಅವಕಾಶ ತಿಕ್ಕು ಅಂಡ್ ಯಾನ್ ನಿಕ್ಲಡಕ್ಕೇನು ಈತೆ ಇನ್ನು ನಿಕ್ಲು ನಾರಾಯಣ ಗುರು ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಿಕ್ಲಿಗೆ ಎಂಜಿನ ಒಂಜಿ ನಿಕ್ಲಿಗೆ ಅವಕಾಶ ತಿಕ್ಕದನು. ನನ್ನ ತುಂಬ ಒಲ್ಪನ ಬೇಲೆ ಬೋದು 1000 ಗಟ್ಟಲೆ ಸಂಪಾದನೆ ಮಲ್ಪನ, ಲಕ್ಷ ಗಟ್ಟಲೆ ಸಂಪಾದನೆ ಮಲ್ಪನ ಆ ಯೋಗ ಭಾಗ್ಯ ಆ ಸರ್ವಶಕ್ತಿಲು ನಿಕ್ಲಿಗೆ ಕೊರ್ಪುಂಡು.
ಅವಾಗ ಆ ಸರ್ವಶಕ್ತಿಲು ಕೊರ್ಪುನಂಚಿನ ಯೋಗ ಭಾಗ್ಯನ ನಂಗೆ ಆ ರೀತಿಯ ಮಲಮಲ್ಲ ಸಂಬಳ ತಿಕ್ಕುನಂಚಿನ ಅವಕಾಶ ತಿಕ್ಕನಾಗ ಪ್ರತಿ ಒಂಜಿ ವಿದ್ಯಾರ್ಥಿಗಳು ನೆನಪದಿಲೆ, ಪ್ರತಿ ಒಂಜಿ ವಿದ್ಯಾರ್ಥಿಗಳು ಮನಸ್ಸಡು ದೀವನ್ಲೆ ಇನ್ನು ಎಂಗ್ಲೆಗೆ ಏಳಿಗೆಗೆ ಅವಕಾಶ ಕೊರನಂಚಿನ ಟ್ರಸ್ಟು ನಾರಾಯಣ ಗುರು ಎಜುಕೇಷನ್ ಟ್ರಸ್ಟ್ ಅಂಚಾದ ಯಾನ ಸಂಬಳಕ್ಕೆ ತೊಂದುಪ್ಪುನಂಚಿನ ಸಂದರ್ಭಡು ನನ್ನ ದುಂಬುದ ದಿನಟ್ಟು ನನಾತ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊರ್ಪುನಂಚಿನ ಈ ಟ್ರಸ್ಟ್ಗೆ ಏನಡ್ದು ಮಲ್ಲ ಕೊಡುಗೆ ಕೊರ್ಪುನಂಚಿನ ವ್ಯವಸ್ಥೆಯನ್ನು ನೆನಪದಿಗುಲೆ. ಕುಡ್ಲದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಸುತ್ತಡು ಬರ್ಪುನ ಮುಳಿಬಿತ್ಲದ ಅಂಗಡಿ ಒಂಜೆಟ್ ದನಿಯ ಕಿರ್ನ ಬೇಲದಾಯೆ ಗಜ್ವನ್ ಯಾನೆ ಜಗ್ಗು ಪನ್ಪುನಾಯನ ಅಡ್ರೆಸ್ ನಾಡ್ಪತ್ತರೆ ಪಾಂಡೇಶ್ವರ ಪೊಲೀಸರು ಸಾರ್ವಜನಿಕರಿಗೆ ಭಿನ್ನಾಯ್ತೊಂದಿರು. ಉತ್ತರ ಭಾರತದ ಮೂಲದಾರನ್ ಎನ್ನದಿನ ಜಗ್ಗುನ ವಾರಸ್ದಾರರು ಏರೆಂದು ಗೊತ್ತಾತಜಿ. ಗಜ್ವಾನಂದಲೆತ್ತೊಂದಿತ್ತಿನ ಜಗ್ಗುನ ನಿಜಪುದರ ದಾನೆಂದು ಏರೆಗ್ಲ ಗೊತ್ತಿಜಿ. 5.5 ಅಡಿ ಎತ್ತರ, ಎಣ್ಣೆ ಕಪ್ಪು ಮೇಬಣ್ಣ, ಗಟ್ಟಿಮುಟ್ಟದ ಶರೀರ, ಕಪ್ಪು ತರೆಕುಜಲು ಉಳಿಗಡ್ಡ ಇತ್ತಿನ ಗಜ್ವಾನ್ ಬಗಿಟ್ ಪೊಲಬದ ಕುಲತ್ತಂಡ ಸಂಬಂಧದ ಕುಲ ಇತ್ತಂಡ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ವಿಚಾರಿಪರೆ ಪೊಲೀಸರು ತೆರಿಪಾದಿರು. ಕೆನ್ನ ಆರೋಪಿ ಅಂಗಡಿ ಯಜಮಾನೆ ತೌಶೀಫ್ ಹುಸೇನ್ ಹಾಸನ ಬೇಳೂರು ಮೂಲದಾಯ ಆದಿತ್ತದು ಕುಡ್ಲಡು ವಾಸಮಲ್ತೊಂದಿತ್ತೆಂದು ಪೊಲೀಸರು ತೆರಿಪಾದಿರು. ಆರೋಪಿಗೂ ಕೋರ್ಟು 15 ದಿನ ನ್ಯಾಯಾಂಗ ಬಂಧನ ಪಾಡ್ತಂಡು. ಕುಡ್ಲ ತಾಲೂಕುದ ಶ್ರೀ ನಾಗಬ್ರಹ್ಮ ಸೇವಾ ಟ್ರಸ್ಟ್ ಕುಕ್ಕಿಯನ್ ಕುಟುಂಬ ಪಾದೆಮನೆ ಬಂಗ್ರಾಕೂಳೂರು ಮೊಕ್ಲಿನ ಪಾದೆಮನೆ ಬಂಗ್ರಾಕೂಳೂರು ಮೂಲ ನಾಗಬ್ರಹ್ಮ ಪಂಚ ಪರಿವಾರ ಸಾನ್ನಿಧ್ಯುಡು ನಾಗತನು ತರ್ಪಣ ಬಲಿಪೂಜೆ ಇಂಚಿಪ್ಪ ನಡೆತಂಡು. ರೋಹಿತ್ ಕುಮಾರ್ ಕುವೈಟಿರ್ನ ಸೇವೆದ ರೂಪುಡು ವಿಶ್ವಕುಮಾರ್ಯರ್ನ ದುಂಬಾಳ್ತಿಡು ನಾಗತನು ತರ್ಪಣ ಬಲಿಪೂಜೆ ಅಟ್ಟಣೆ ಮಲ್ತದು ಬಯ್ಯಗು ಮಂಡಲ ಪೂಜೆ 5 ಬೊಕ್ಕ ನಾಗತನು ತರ್ಪಣ ಮಾಪೂಜೆ ಬ್ರಹ್ಮಚಾರಿ ಆರಾಧನೆ ನಡಪಾದು ಪಾದೆಮನೆ ಕುಕ್ಕಿಯನ್ ಕುಟುಂಬದಕ್ಲಿಗೂ ಭಕ್ತರಿಗೆ ಪ್ರಸಾದ ಕೊರಿಯರು. ರೋಹಿತ್ ಕುಮಾರ್ ಕುವೈಟ್ ಬೊಕ್ಕ ಕುಡ್ಲ ಬಂಗ್ರಾಕೂಳೂರು ಪಾದೆಮನೆ ಕುಕ್ಯಾನ್ ಕುಟುಂಬದ ಶ್ರೀ ನಾಗಬ್ರಹ್ಮ ಸೇವಾ ಟ್ರಸ್ಟ್ ದ ಗುರ್ಕಾರ್ಯರು ಕಾರ್ಯಕಾರಿ ಸಮಿತಿ ಸದಸ್ಯರು ಬೊಕ್ಕ ಸರ್ವ ಸದಸ್ಯರು ಪಾಲ್ದೆತ್ತೊಂದು ಶ್ರೀ ನಾಗಬ್ರಹ್ಮಿರ್ನ ಇಂಬು ನಟ್ಟೊಂದು ಪ್ರಸಾದ ದೆತ್ತೊಂಡೆರು. ಆರೋಗ್ಯದ ಸಮಾಜಗೂ ಎಡ್ಡ ಸಂಸ್ಕೃತಿ ಇತ್ತಿನ ಜೋಕುಲು ಪಂಪ್ನ ಉದ್ದೇಶದ ಪಾತ್ರದ ಒಟ್ಟುಗೂ ಕೊಟ್ಟೆಕಾರ್ ಬೊಕ್ಕ ತಲಪಾಡಿ ಸರ್ಕಲ್ ಸಂಘಟನೆಯಲ್ಲಿನ ಒಟ್ಟು ಸೇರಿಕೆಡು ದೀವನ್ನ ಅಮಲ ವಸ್ತುಲಿಗೂ ವಿರೋಧ ಮಲ್ತದು ಜನಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿಕ್ಕಡು ಮಾಮಲ್ಲ ಗಾಡಿ ಜಾಥಾ ನಡೆತಂಡು. ಉಚ್ಚಿಲ ದರ್ಗಾ ಜಿಯಾರತ್ ತೆಡೆದು ಬೊಕ್ಕ ಉಚ್ಚಿಲ ಮುದರಿಸ್ ಇಬ್ರಾಹಿಂ ಫೈಸಿ ಉಸ್ತಾದಿರ್ ಜಾಥಾ ನಾಯಕೆ ಬಶೀರ್ ಅಹಸಾನಿ ಉಸ್ತಾದರಿಗ್ SYS ಬಾವುಟ ಕೊರ್ದು ಗಾಡಿಲಿನ ಜಾಥಾಕ್ಕೂ ಚಾಲನೆ ಕೊರಿಯರು. ಸುನ್ನಿ ಯುವಜನ ಸಂಘದ ರಾಜ್ಯ ಸಂಘಟನಾ ಕಾರ್ಯಂತಿರು KM ಅಬುಬಕರ್ ಸಿದ್ದಿಕ್ ತಲಪಾಡಿ ಕೇಸಿ ರೋಟುಡು ನಡತಿನ ಮುಗಿತಲಾಲೇಸು ಉದಿಪನ ಮಲ್ತದ ಪಾತಿರಿಯರು. ನಮ್ಮ ಸರ್ಕಾರಲು ಜನಕ್ಲಿನ ಏಳಿಗೆಗೂ ಏತೆ ಯೋಜನೆಲಿನ ಪಾಡುಂಡಲ್ಲ ದೇಶ ನನ್ನಲ ಪಿರವೊರಿದಿನ ದೇಶಲಿನ ಪಟ್ಟಿಡೆ ಒರಿಯರೆ ಮುಖ್ಯ ಕಾರಣ ಗಂಗಸರ ಅಮಲ್ ವಸ್ತಲು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಲಿಡು ಜನಕ್ಲಿನ ಪ್ರೀತಿದ ಯೋಜನೆಲಿನ ಜಾರಿ ಮಲ್ತಿನವು ಮೆಚ್ಚುಗೆಗೆ ಸಂದಿನವು ಅಂಡ ನಿತ್ತ ಪ್ರಯೋಜನ ಇಡೀ ತಿಕ್ಕೊಡುಂದಾಂಡ ಗಂಗಸರ ಇಡೀ ಬಂದ್ ಮಲ್ಪಡು ಮದ್ಯ ಮುಕ್ತ ಕರ್ನಾಟಕದ ಗ್ಯಾರಂಟಿನ ಕೊರಿಯರ ಸರ್ಕಾರ ತಯಾರಾವುದೊಂದು ಅಬುಬಕರ್ ಸಿದ್ದಿಕ್ ಪಂಡೆರು. SYS ನಾಯಕೆ ಬಶೀರ್ ಅಹಸಾನಿ ತೋಡಾರ್ ಕನ್ಸೀನರ್ AH ಸಿರಾಜ್ SJU SJM SMA KMJ SYS SSF ನಾಯಕರು ಕಾರ್ಯಕರ್ತರು ಊರದ ಪಳ್ಳಿಲಿನ ಆಡಳಿತ ಸಮಿತಿ ನಾಯಕರು ಪಾಲ್ದೆತ್ತೊಂಡರು. 14 ಮೊಹಲ್ಲಲಿಡು 4,000 ಇಲ್ಲಲಿಗೂ ಜಾಗೃತಿ ಕೈಗೋಲೆ ಪಟ್ಟುನ ಯೂನಿಟ್ ಕನ್ವೆನ್ಷನ್ ಪೊಂಜುಳಿನ ಸೆಮಿನಾರ್ ಲೀಡರ್ಸ್ ಮೀಟಿಂಗ್ ಇಂಚಿತ್ತಿ ಪಾಕ ಕಾರ್ಯಕ್ರಮಲಿನ ಒಟ್ಟುಗೂ ಈ ಕಾರ್ಯಕ್ರಮ ಅಟ್ಟಣೆ ಆದಿತ್ತನು.
ಅವತ್ತು ಅರೇಬ್ಬರಲ್ಲಿ ಮದ್ಯಪಾನ ಯಾವ ರೀತಿ ನುಸುಳಿಕೊಂಡಿತ್ತು ಅಂತ ಕೇಳಿದ್ರೆ ಸಹೋದರರೇ, ಒಬ್ಬಾತ ಅಂತ್ಯವಾಗಿ ಮರಣ ಹೊಂದುವ ವೇಳೆಯಲ್ಲೂ ಒಂದು ಹನಿ ಮದ್ಯವನ್ನ ಸೇವಿಸಿಕೊಂಡು ಅವನು ಸಾಯುವಂತಹ ಪರಿಪಾಠ ಅರಬ್ಬರಡೆಯಲ್ಲಿತ್ತು. ಅಂತಹ ಅಂಧಕಾರದ ಯುಗದಲ್ಲಿ ಮದ್ಯವು ತನ್ನ ದೇಶಕ್ಕೂ ನಾಶವಾಗಿದೆ. ಫಜಿತನಿಬು, ನೀವದನ್ನಿಂದ ವರ್ಜಿಸಿರಿ, ನೀವದನ್ನು ವರ್ಜಿಸಿರಿ ಎಂಬ ಅತ್ಯಂತ ದೊಡ್ಡ ಸಂದೇಶವನ್ನು ಪ್ರವಾದಿ ಪೈಗಂಬರ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರುವ ಮೂಲಕ 14 ಶತಮಾನಗಳ ಮುಂದೆ 14 ಶತಮಾನಗಳ ಹಿಂದೆ ಅರೇಬಿಯಾದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಮಾಡಿದ್ದರೆ ಇವತ್ತು ಕೂಡ ಮುಸ್ಲಿಂ ಜನಾಂಗ ಅತ್ಯಂತ ಎಚ್ಚರಿಕೆಯಿಂದ ಇದನ್ನು ಅನುಷ್ಠಾನ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಕೂಡ ಪ್ರತಿಯೊಬ್ಬ ಇಸ್ಲಾಮಿನ ವಿಶ್ವಾಸಿಗೆ ಮದ್ಯಪಾನ ಮಾಡುವುದು ನಿಷೇಧವಾಗಿದೆ, ಹರಾಮಾಗಿದೆ. ಆದ್ದರಿಂದ ಮಾತನ್ನ ಕೇಳಿಸ್ತಕ್ಕಂಥ ಸರ್ವಧರ್ಮ ಬಾಂಧವರಲ್ಲಿ ಇವತ್ತು ಹೇಳ್ತಾ ಇರುವುದು, ನಾವು ಈ ಕ್ಯಾಂಪ್ ಮೂಲಕ, ಜನಜಾಗೃತಿ ಶಿಬಿರಗಳ ಮೂಲಕ, ವಾಹನ ಜಾಥಾಗಳ ಮೂಲಕ ನಾವು ಕೊಡುವ ಸಂದೇಶ ಒಂದೇ: ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಬೀದಿಗಳಲ್ಲಿ ಅಂಡಳೆಯುತ್ತಾ ಇದ್ದಾರೆ. ಅವರು ಕಟ್ಟೆಗಳಲ್ಲಿ ಕುಳಿತುಕೊಳ್ಳಬೇಕಾದವರಲ್ಲ, ಅವರು ಕಟ್ಟೆಗಳಲ್ಲೂ ಮೋರಿಗಳಲ್ಲೂ ಕೂತು ಅಂಡಳೆಯಬೇಕಾದವರಲ್ಲ, ಅವರು ಸ್ವಾಸ್ಥ್ಯವಾದ ಸಮಾಜ ನಿರ್ಮಾಣ ಮಾಡಬೇಕಾದವರು. ರಾಜ್ಯ ಸರ್ಕಾರದ ಧರ್ಮದ ಬಸ್ ಯೋಜನೆಗೂ ವಿರೋಧ ಮಲ್ತದು ಬೆತ್ತಿಬೆತ್ತ ಕಾರ್ಮಿಕ ಸಂಘಟನೆ ಖಾಸಗಿ ಬಸ್ ಬೊಕ್ಕ ಬಾಕಿ ಜನಕ್ಲಿನ ಸಾಗವನ ಗಾಡಿಲಿನ ಡ್ರೈವರ್ ಯಜಮಾನಿರನ ಸಂಘದ ದುಂಬಾಳ್ತಿಡು ಪುತ್ತೂರು ಪ್ರತಿಭಟನೆ ನಡಪಾಯಿರು. ಪುತ್ತೂರದ ಅಮರ್ ಜವಾನ್ ಜ್ಯೋತಿ ಕೈತಲು ಸೋಮವಾರ ನಡಪಾಯಿನ ಪ್ರತಿಭಟನೆಡು ರಾಜ್ಯ ಸರ್ಕಾರ ಈ ಯೋಜನೆಯನ್ನು ತುರ್ತು ಕೈಬಿಡುವುದು ಒತ್ತಾಯ ಮಲ್ತಿರು. ಈ ಯೋಜನೆ ಹಿಡಿದು ರಿಕ್ಷಾ ಸೇರಿದಂಚ ಪ್ರಯಾಣಿಕರೇನು ಸಾಗವನ ಗಾಡಿಲಿನ ಡ್ರೈವರ್ ಯಜಮಾನಿರು ಕಷ್ಟ ಅನುಭವಿಸಿದಂಚ ಆತಂಡು ಕೋವಿಡ್ ಮಹಾಮಾರಿ ಪೊರ್ತುಡು ಎದುರಿಸಾಯಿನ ಸಮಸ್ಯೆನೆ ಇತ್ತೆ ಎದುರಿಸಾವನಂಚ ಆತನಂದು ಪ್ರತಿಭಟನಾಕಾರರು ದೂರ್ದಿರು. ಒಡಿಯೂರು ಸ್ವಾಮೀಜಿ ಜನ್ಮದಿನೋತ್ಸವ ಸಮಿತಿ ದಾನಿಲೆಟ್ಟು ಕ್ಷೇತ್ರದ ಬನಾರಿ ಕಂಡೋಡು ಐತರ ಜನ್ಮದಿನೋತ್ಸವ ಗ್ರಾಮೋತ್ಸವದಲ್ಲಿ ಕೊಡು ಕೇಸರದ ಕಂಡೋಡುಂಜಿ ದಿನ ಕಾರ್ಯಕ್ರಮ ಅಟ್ಟಣೆ ಆದಿತ್ತನು. ಉದಿಪನ ಲೇಸಡು ಲಿಂಗಪ್ಪ ಗೌಡ ಪನ್ಯಾಡ್ಕ ಎತ್ಕೊಂಡಿರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಚೂಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರು. ಮಣ್ಣುಗು ಆರೋಗ್ಯನು ರಕ್ಷಣೆ ಮಲ್ಪನ ಗುಣ ಇದ್ದದು ಮಣ್ಣದ ಒಟ್ಟುಗೆ ಇತ್ತಂಡ ನರಮಾಣಿ ಆರೋಗ್ಯ ಉಡುಪರ ಸಾಧ್ಯ ಆಪಣದು ಪಂಡಿರು. ತೀರ್ಪುಗಾರರು ಚಂದ್ರಹಾಸ ಶೆಟ್ಟಿ, ರವೀಂದ್ರ ಆಳಕೆ, ಶಶಿಧರ್ ಶೆಟ್ಟಿ ಜಮ್ಮದ ಮನೆ, ಬಿಂದು ಶ್ರೀ ಬುಕ್ಕ ಪ್ರವೀಣ್, ಒಡಿಯೂರು ಸಾಧ್ವಿ, ಮಾತಾನಂದಮಯಿ ಪಾಲ್ದೆತ್ತೊಂಡಿರು. ಸಮಿತಿದ ಕಾರ್ಯ ಗುರ್ಕಾರ್ಯರು ಪದ್ಮನಾಭ ಕೊಟ್ಟಾರಿ, ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಸುರೇಶ್ ರೈ, ನಿರ್ದೇಶಕರು ಲೋಕನಾಥ ಶೆಟ್ಟಿ, ಒಡಿಯೂರು ಗುರುದೇವ ಸೇವಾ ಬಳಗದ ಗುರ್ಕಾರ್ಯರು ಅಶೋಕ್ ಕುಮಾರ್ ಬಿಜೆ, ಒಡಿಯೂರು ಗ್ರಾಮ ವಿಕಾಸ ಯೋಜನೆದ ಯೋಜನಾಧಿಕಾರಿ ಕಿರಣ್ ಉರ್ವ, ವಿದ್ಯಾಪೀಠದ ಸಂಚಾಲಕರು ಗಣಪತಿ ಬಡ್ಸೆರಾಜೆ, ಕನ್ಯಣ್ಣ ಗ್ರಾಮ ಸಮಿತಿ ಗುರ್ಕಾರ್ಯರು ರಘುರಾಮ ಶೆಟ್ಟಿ, ರೇಣುಕಾ ಎಸ್ ರೈ, ಕೊಬ್ಬುದ ಕೂಟ ಸಂಚಾಲಕರು ಮಾತೇಶ್ ಭಂಡಾರಿ ಒಟ್ಟಿಗೆ ಸದಾಶಿವ ಶೆಟ್ಟಿ ಸಲ್ಮಿಸಂದಾಯರು, ದೇವಿ ಪ್ರಸಾದ್ ಶೆಟ್ಟಿ ಬಿಜ್ಜ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕೇಸರದ ಕಂಡುಡುಂಜಿ ದಿನ ಕಾರ್ಯಕ್ರಮದ ಗೊಬ್ಬಲಿಗೆ ಸ್ವಾಮೀಜಿ ಚಾಲನೆ ಕೊರಿಯರು. ಕುಡ್ಲದ ಪಡೀಲ್ ಕಾಡು ಇಲಾಖೆ ಕೈತಲ್ದ ಜಾಗೆಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ಗೆ ಹೊಸ ಸಂಕೀರ್ಣ ಕಟ್ಟುಣ ಕಾಮಗಾರಿ ಕೈಕದೆ ತೊಂದು 1 ವರ್ಷ ಆಂಡಲ ಮುಗಿಪುನಂಚ ತೋಚೊಂದಿಜೆ 5 ಎಕರೆ 8% ಜಾಗೆಡು 2.2 ಲಕ್ಷ ಚದರ ಅಡಿ ಜಾಗಿದ ಮೂಜಿ ಮಾಡಿಗೆದ ಕಟ್ಟುಣ ಕಟ್ಟೊಂದುಂಡು. ಇತ್ತೆ ಬಿರ ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತದಿತ್ತದು ಕಾಮಗಾರಿ ಮುಗಿಯುನ ಅಂದಾಜು ಉಂಡು. ಕುಡ್ಲದ ಸ್ಟೇಟ್ ಬ್ಯಾಂಕ್ ಕೈತಲುಪುನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಕಟ್ಟುಣನು ರಾಜಮಾರ್ಗ 173 ಪಡೀಲ್ ಕೈತಲು ಜಾಗೆ ಬದಲ್ಪನ ಕಾರ್ಯ ನನ್ನ ತುರ್ತುಡು ನಡಪುನೇಟುಂಡು. 2014 ಜಿಲ್ಲಾಧಿಕಾರಿ ಆಫೀಸ್ ಸಂಕೀರ್ಣ ಕಟ್ಟುನೆಕ್ ಆಡಳಿತಾತ್ಮಕ ಮಂಜೂರಾತಿ ತಿಕ್ಕದಿತ್ತನು. ಆಂಡ ಕಾಡು ಇಲಾಖೆ ಜಾಗೆ ಕೈಪಗಪುನ ಬೊಕ್ಕ ಮರಕಡ್ಪುನಿಕ್ ಎದುರಾದ ತಡೆಪ ಆಜ್ಞೆ ಎತ್ತಿ ನೀಡಿದವರ ಚೆನ್ನೈದ ಗ್ರೀನ್ ಟ್ರಿಬ್ಯುನಲ್ ಕೇಸ್ ಮುಗಿತದು. 2018 ಮಾರ್ಚ್ ತಿಂಗಳು ಗೃಹ ನಿರ್ಮಾಣ ಮಂಡಳಿ ಕಾಮಗಾರಿ ಶುರು ಮಲ್ತದಿತ್ತನು. ಪರಂಪರೆದ ಪೊರ್ಲದ ಕಟ್ಟುಣ ಕಟ್ಟರೆ ಸುರುಕು 41 ಕೋಟಿ ರೂಪಾಯಿ ಯೋಜನೆ ಪಾಡ್ದಿತ್ತನು. 5 ಬೊಕ್ಕ 75 ಕೋಟಿ ರೂಪಾಯಿಗೆ ಏರಾಂಡು ಕಾಮಗಾರಿ ಜೇಂಕಿ ನೀಡಿದವರ ಖರ್ಚಿ ಬೊಕ್ಕಲ ಹೆಚ್ಚಾಂಡು. ಬಿಜೆಪಿ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಿತ್ಯನ ಸುನೀಲ್ ಕುಮಾರ್ ಹೊರ ಭೇಟಿ ಕೊರ್ದು ಅನುದಾನ ಬಿಡುಗಡೆ ಮಲ್ಪನ ಭರವಸೆ ಕೋರುಂಡಲ್ಲ ಸರ್ಕಾರ ಕಾಮಗಾರಿ ಮುಗಿತದು ಉದಿಪನಗೂ ಮನಸ್ಸು ಮಲ್ತದಜೆ ಅಂಚಾದು ಏಮೆ ನಡಕೆಡು ಕೆಲಸ ಸಾಗದಿತ್ತನು. ಇತ್ತ ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಿ ನೀಡಿದವರ ಎಂಕಲು ಕಾಮಗಾರಿಗೂ ಬಿರ್ಸು ಕೊರಿಯರೆ ಉಲ್ಲಾಂದು ದುಂಬದ ಶಾಸಕರು JR ಲೋಬೋ ಪನ್ಪೆರು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ
ಜಿಲ್ಲಾಧಿಕಾರಿಗಳ ಕಚೇರಿಗಳು ಉತ್ತಮ ರೀತಿಯಲ್ಲಿ ಇರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಮಗೆ ಜಿಲ್ಲಾಧಿಕಾರಿಗಳ ಕಚೇರಿ ಬೇಕು ಎಂಬ ಉದ್ದೇಶದಿಂದ ನಾವೆಲ್ಲರ ಜೊತೆ ಸೇರಿ ನಮ್ಮಲ್ಲಿ ಪಡೀಲ್ನಲ್ಲಿ ಸುಮಾರು 5 ಎಕರೆ ಜಮೀನಿನಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡಬೇಕೆಂಬ ಒಂದು ತೀರ್ಮಾನ ಮಾಡಿಕೊಂಡೆವು. ಅರಣ್ಯ ಇಲಾಖೆಯ ಜಮೀನು ಅದು 46 ಕೋಟಿ, ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಆಗಿತ್ತು. ಗೃಹ ಮಂಡಳಿಯು ಭಾಳ ಶರವೇಗದಲ್ಲಿ ಆ ಕೆಲಸವನ್ನು ಮಾಡಿದ್ದು. 2019ರಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲಂಶ ಕೆಲಸ ಮುಗಿದು ಬಂತು. ನಮ್ಮ ದುರದೃಷ್ಟಕ್ಕೆ 2018ರಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಕೂಡ ನಮ್ಮ ರಾಜ್ಯದಲ್ಲಿ ಬರಲಿಕ್ಕಾಗಿಲ್ಲ. ನಾನು ಕೂಡ ಶಾಸಕನಾಗಿಲ್ಲ. ನಂತರ ಬಂದ BJP ಶಾಸಕರು ಮತ್ತು BJP ಸರ್ಕಾರ ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿತ್ತು. 5 ವರ್ಷ BJP ಸರ್ಕಾರ ಏನು ಆಡಳಿತವನ್ನು ಮಾಡಿಸಿದೆ, ಅಲ್ಲಿ ಏನೂ ಕೆಲಸ ಆಗಿಲ್ಲ. ನಾವು ಕೈ ಬಿಟ್ಟ ಸ್ಥಿತಿಯಲ್ಲೇ ನಿಂತೋಯ್ತು. ಈಗ ಅದರದ್ದು ಅಂದಾಜು ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ. ಕೇವಲ ಕಾಂಗ್ರೆಸ್ನವರು ಈ ಯೋಜನೆಯನ್ನು ಮಂಜೂರು ಮಾಡಿದ್ದಾರೆ. ಭರವಸೆಗಳನ್ನು ಮಾತ್ರ BJP ಕೊಟ್ಟಿದ್ದು ಹೊರತು ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣವನ್ನು ಪಡೀಲ್ನಲ್ಲಿ ಮುಗಿಸಲಿಲ್ಲ. ಖಂಡಿತವಾಗಿ ಅದನ್ನು ಮುಂದುವರಿಸೋ ಬಗ್ಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಇದೆ. ನಾವು ಇಲ್ಲಿ ಶಾಸಕನಾಗಿಲ್ಲದಿದ್ದರೂ ಕೂಡ ನಾನು ಹಾಗೂ ನಮ್ಮಲ್ಲಿ ಹೆಚ್ಚಿನವರು ಸೋತರೂ ಕೂಡ ನಾವು ಖಂಡಿತವಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವುದರಿಂದ ನಮ್ಮ ಜಿಲ್ಲೆಯ ಒಂದು ಆಸಕ್ತಿಗೋಸ್ಕರ ಜಿಲ್ಲಾಧಿಕಾರಿಗಳ ಕಚೇರಿಯ ಸಂಕೀರ್ಣದ ಕೆಲಸವನ್ನು ಮುಗಿಸಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ನಾವು ಖಂಡಿತವಾಗಿ ಅರ್ಧದಲ್ಲಿ ಯೋಜನೆ ನಿಲ್ಲಕ್ಕೆ ಬಿಡುವುದಿಲ್ಲ. ದುಂಬುದ ಶಾಸಕರ ಆರೋಪ ರಾಜಕೀಯ ಉಮೇದ್ದಾವು. 41 ಕೋಟಿ ರೂಪಾಯಿ ಇತ್ತಿನ ಯೋಜನೆದ ಖರ್ಚಿ 75 ಕೋಟಿಗೆ ಏರಾಯಿನವೇ ಯೋಜನೆ ಕಡೆಸೆರೆ ಕಾರಣ ಆತಂಡು. ಕೊರೋನಾ ಬೊಕ್ಕ ಬೇತೆ ಪಣವು ಕಷ್ಟದ ಕಾರಣ ಯೋಜನೆಗೆ ಅನುದಾನ ಕೊಡ್ಪಾಯಿರ ಸಾಧ್ಯ ಆತಜಿ. ಇತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬೈತಂಡು ನಿಕ್ಕಲೆ ಅವಿನ ಮುಗಿಪುಲೆ ಪನ್ಪೇರು ಇತ್ತೆದ ಶಾಸಕರು. ಈ ಕಾಂಗ್ರೆಸ್ ಅವತ್ತು ಆಡಳಿತದಲ್ಲಿರುವಾಗ 40 ಕೋಟಿ ರೂಪಾಯಿ ಚಿಲ್ಲರೆ ಅನುದಾನದಿಂದ ಕಟ್ಟಬೇಕಾದಂಥ DC 75 ಕೋಟಿ ರೂಪಾಯಿ, DC ಕಚೇರಿ 75 ಕೋಟಿ ರೂಪಾಯಿಗೆ ಮಾರ್ಪಾಡು ಮಾಡಿದ್ದು. ಅನುದಾನ ಕೊಟ್ಟದ್ದು 42 ಕೋಟಿ ಆದರೂ 75 ಕೋಟಿಗೆ ಆಗುವಷ್ಟು ಮಾಡಿದ್ದು ಭಾಳ ತಪ್ಪಾಗಿದೆ. ಹಾಗಾಗಿ ಅದಕ್ಕೆ ನಾವು ಅನುದಾನವನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಮ್ಮದೆಲ್ಲ ರೀತಿಯಲ್ಲಿ 72 ಕೋಟಿ ರೂಪಾಯಿ ಜೋಡಿಸಬೇಕು ಅಂತೇಳಿ. ಆದರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಮ್ಮೆ ಸರ್ಕಾರ ಕೊಟ್ಟಂಥ ಅನುದಾನಕ್ಕಿಂತ ಎಷ್ಟರ ಮಟ್ಟಿಗೆ ಎಡಿಷನಲ್ ಕೊಡ್ಬೋದು ಅಂತ ಹೇಳೋದು ಲೆಕ್ಕಾಚಾರ ಬಂದಾಗ ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ. ಒಂದು 15 ಕೋಟಿ ರೂಪಾಯಿ ಕೊಡ್ಬೋದು ಅಂತ ಹೇಳುವಂಥ ನಿರೀಕ್ಷೆ ಇತ್ತು. ಆದರೆ ಆ ಸಂದರ್ಭದಲ್ಲಿ ದೊಡ್ಡ ರೀತಿಯ ಕೊರೋನಾ ಬಂತು. ಕೊರೋನಾದಿಂದ ಆರ್ಥಿಕ ವ್ಯವಸ್ಥೆಗಳೆಲ್ಲವೂ ಹಾಳಾಯಿತು. ಆರ್ಥಿಕ ವ್ಯವಸ್ಥೆ ಹಾಳಾದಾಗ ಅದಕ್ಕೆ ಇನ್ನೂ ಹೆಚ್ಚಿದ ಅನುದಾನಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಆಗಿಲ್ಲ. ಮೂಲವಾಗಿ ಇದ್ದಂಥ ಯೋಜನೆಯ ಕಾಸ್ಟಿಂಗ್ ಎಷ್ಟು, ಹಣವೆಷ್ಟು, ಅದಕ್ಕೆ ಎಷ್ಟು ಹಣ ವಹಿಸ್ತಾ ಇದೆ, ಅದಕ್ಕೆ ಎಡಿಷನಲ್ ಆಗಿ ಎಷ್ಟು ಕೊಡಬೇಕು ಅಂತ ಹೇಳೋದು ಚಿಂತನೆ ಹಾಕಿದಾಗ ಸರಿಸುಮಾರು ಹತ್ರ ಡಬಲ್ ಹಣವನ್ನು ಕೊಡಬೇಕು ಅಂತೇಳಿ. ಆದರೆ ಮೂಲವಾದ ಪ್ರಸ್ತಾವನೆ ಅದನ್ನು ವ್ಯವಸ್ಥಿತವಾಗಿ ಡಬಲ್ ಮಾಡುವಂಥ ರೀತಿಯ ಯಾವುದೇ ಸರ್ಕಾರದ ಅಧಿಕಾರಿಗಳಿರ್ಬೋದು ಯಾರೂ ಒಪ್ಪಿಕೊಳ್ಳುವಂಥ ಸಮಂಜಸವಾಗಿ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ನೀವು 40-42 ಕೋಟಿ ರೂಪಾಯಿ ಇದ್ದಂಥ ಅದನ್ನು 75 ಕೋಟಿ ರೂಪಾಯಿ ಕಾಮಗಾರಿಗಳ ರೂಪರೇಖೆಯನ್ನು ಮಾಡಿ ಆವಾಗಲೇ ನೀವು 75 ಕೋಟಿ ರೂಪಾಯಿ ತರಬೇಕಿತ್ತು. ಕಾಂಗ್ರೆಸ್ ಭಾಳ ದೊಡ್ಡ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು. ಹಾಗಾಗಿ ಇವತ್ತು ತಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಾಜಕೀಯವನ್ನು ಮಾತನಾಡೋದಕ್ಕಿಂತ ಇವತ್ತು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಕಾಂಗ್ರೆಸ್ನವರು ಕೆಲಸ ಮಾಡಿ ತೋರಿಸಲಿ ಅಂತ ಹೇಳುವಂಥ ಮಾತನ್ನು, ಮತ್ತು ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ರೀತಿಯ ಅನುದಾನವನ್ನು ಕೊಟ್ಟದ್ದು, 20,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಟ್ಟದ್ದು, ಅದನ್ನು ಕೂಡ ನಿಲ್ಲಿಸುವಂಥ ಪ್ರಯತ್ನ ಮಾಡಿ ಅಭಿವೃದ್ಧಿ ಕುಂಠಿತ ಆಗಿದೆ, ಅದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನು ಕಾಂಗ್ರೆಸ್ಸಿಗೆ ಆಗ್ರಹ ಮಾಡ್ತೇನೆ, ತಮ್ಮ ಸ್ಪಷ್ಟವಾದ ಬಹುಮತ ತಮಗೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗಳ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸುವ ದೃಷ್ಟಿಯಲ್ಲಿ ಅನುದಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಕೊಡಲಿ, ಅದರ ಮುಖಾಂತರ ಇದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿ. ನನ್ನಲ ವಿಶೇಷ ಪಂಡ ಒರಿ ವ್ಯಕ್ತಿ ಇಲ್ಲು ಕಟ್ಟುಡುಂದಾಂಡ ಸೆಟ್ ಬ್ಯಾಕ್ ಬುಡುಡು ಪನ್ಪುನ ನಿಯಮ ಪಾಲನೆ ಮಲ್ಪುನ ಅಧಿಕಾರಿಲು ಮುಲ್ಪ ಮಾತ ನಿಯಮలను ಬುಡ್ದು ಬಿಡ್ತೇರೆಂದು ಪನ್ಪುನ ಸ್ವರ ಲಕ್ಕದಂಡು ಪ್ರಧಾನ ಮಾರ್ಗ ಔಲ ರಾಜಮಾರ್ಗ ಕೈತಲೆ ಈತೊಂಜೆ ಮಲ್ಲ ಜಿಲ್ಲಾಧಿಕಾರಿಲಿನ ಆಫೀಸ್ ಕಟ್ಟುಣ ಆವುಡುಂದಾಂಡ ಸೆಟ್ ಬ್ಯಾಕ್ ಬುಡ್ತುಜಿರಂದು ದೂರುಂಡು ಮುಲ್ಪ ಸುರುತ ಹಂತದ ಕಾಮಗಾರಿ ಮುಗಿದು ಕಟ್ವಣ ಮಾಡು ಬಾಕಿಲ್ ರೇಲಿಂಗ್ ಕೆಲಸ ಮುಗಿದುಂಡು 2ನೇ ಹಂತದ ಅನುದಾನಗೂ ಅಂದಾಜು ಪಟ್ಟಿ ತಯಾರಾದ ಸರ್ಕಾರಗೂ ಕೊಡ್ತುಂಡು. ಇಡೀ ಕಟ್ವಣದ ಫಿನಿಶಿಂಗ್
ಪವರ್ ಸಪ್ಲೈ ಎಲೆಕ್ಟ್ರಿಕಲ್ ಕೆಲಸ ಕಟ್ಟಡದ ಮಿತ್ತು ಅಶೋಕ ಸ್ತಂಭ ರೆಡ್ ಲಿಫ್ಟ್ ಎಸಿ ಹಾಲ್ ಕುರ್ಸು ಪೀಠ ಸಾಧನ ಕೇಬಲ್ ನೆಟ್ವರ್ಕ್ ಪೇಂಟಿಂಗ್ ಚರಂಡಿ ಅಭಿವೃದ್ಧಿ ಬರೆಗೋಡೆ ಇಂಟರ್ಲಾಕ್ ಇಂಚಿತಿ ಮಾತ ಕೆಲಸ ಆವಡಾತೆ ಕಂದಾಯ ಸೇರಿದು 38 ಇಲಾಖೆಲೆಗ ಆಫೀಸ್ ಕಟ್ಟೊಂದುಂಡು ನೆಲಮಾಳಿಗೆಡು ರೆಡ್ ಮೀಟಿಂಗ್ ಹಾಲ್ ಡಿಸಿ ಕೋರ್ಟ್ ಹಾಲ್ ಲೋಕಸಭಾ ಸದಸ್ಯರು ಮಂತ್ರಿ ಶಾಸಕರ ಆಫೀಸ್ ಉಪ್ಪುಂಡು 175 ಹಿಡಿದು 200 ಮುಟ್ಟ ಗಾಡಿಲು ಉಂತೆರೆ ವ್ಯವಸ್ಥೆ ಮಲ್ತಂದುಂಡು ಅಂಡ ಆಯ್ನತ್ತು ಬೇಗ ಜಿಲ್ಲೆಗೊಂಜಿ ಕಿರೀಟದಂಚ ಒಪ್ಪುಡಾಯಿನ ಜಿಲ್ಲಾಧಿಕಾರಿ ಆಫೀಸ್ ಕಟ್ವಣ ಲಕ್ಕದು ತಡಂದು ಮಾತಿರ್ಲಾ ಬೈಕದಿರು ಪಿತೈ ದೇಶ ಉಡಿತದ್ದು ಸಮಾಜಗ ಬೋಡಾಯಿನ ಕಾರ್ಯಕ್ರಮಗಳನ್ನು ಬುಡಂದೆ ಮಲ್ತೊಂದು ಪಿರ್ಮಿಗ್ ಸಂದಿನ ಸಂಘ ತುಳುಕುಟ್ಟ ಕುವೈಟ್ ಬಂಟ್ವಾಳ ತಾಲೂಕು ಸಾಲೆತ್ತೂರು ಕುಳಾಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಪಾಯಿಂಕಾನದ ವ್ಯವಸ್ಥೆ ಕಟ್ಟದಿತ್ತದು ಐತ ಉದಿಪನ ಕಾರ್ಯಕ್ರಮ ನಡೆತಲು ಶಾಲೆದ ವಿದ್ಯಾರ್ಥಿನಿಯರಿಗೂ 4 ಲಕ್ಷ ರೂಪಾಯಿ ಖರ್ಚಿಡು ಪಾಯಿಂಕಾನೆ ಕಟ್ಟದಿತ್ತದು ಐತ ಒಟ್ಟುಗೂ ಡೆಸ್ಕ್ ಬೆಂಚ್ಲಿನು ತುಳುಕುಟ್ಟ ಕುವೈಟ್ದ ಗುರ್ಕಾರ್ಯರು ಅಬ್ದುಲ್ ರಜಾಕ್ ಕೈಪಗತಿರು ಕುಳಾಲ್ದ ಈ ಸರ್ಕಾರಿ ಶಾಲೆಗೂ ಸಂಪತ್ತ 1 ವರ್ಷ ಇತಿಹಾಸ ಇತ್ತದು ಈ ವರ್ಷ ಶತಮಾನೋತ್ಸವ ಆಚರಣೆ ಮಲ್ತೊಂದುಂಡು ಒಂಜಿ ಕಾಲುಡು ಈ ಗ್ರಾಮೀಣ ಭಾಗದ ಸಾರಕಟ್ಲೆ ಜೋಕ್ಲೆಗ್ ಬರೌದಾನ ಮಲ್ತಿನ ವಿದ್ಯಾ ದೇಗುಲ ಉಂದಾದುಂಡು ಇತ್ತೆ ಈ ಶಾಲೆಗ್ ಬಾರಿ ಅಗತ್ಯವಾಯಿನ ಮೂಲ ಸೌಕರ್ಯ ಆದುಪ್ಪುನ ಸಜ್ಜಿದ ಪಾಯಿಂಕಾನಲಿನ ಸಮುಚ್ಚಯ ಕಟ್ಟದು ಕುರ್ದು ತುಳುಕುಟ ಕುವೈಟ್ ಬೊಕ್ಕರ ಸಮಾಜಗೂ ಮಾದರಿಯಾಯಿನ ಸಮಾಜ ಸೇವೆ ಮಲ್ತದುಂಡು ಪಾಯಿಂಕಾನೆ ಉದಿಪನ ಕಾರ್ಯಕ್ರಮಟ್ಟು ತುಳುಕುಟ ಕುವೈಟ್ದ ದುಂಬುದ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ ಕಾರ್ಯಂತಿರು ಹರೀಶ್ ಭಂಡಾರಿ ಶಾಲೆದ ಮುಖ್ಯ ಉಪಾಧ್ಯಾಯರು ಶಿಕ್ಷಕ ವೃಂದ ಎಸ್ಡಿಎಂಸಿ ಗುರ್ಕಾರ್ಯರು ಸರ್ವ ಸದಸ್ಯರು ಪಾಲ್ಗೊಂಡಿರು ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ನಾನು ಇಲ್ಲಿ ಐತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು